ಕೋವಿಡ್ ವಿರುದ್ಧ ಸೆಣಸಾಡುವ ವಾರಿಯರ್ಸ್ ಮತ್ತು ರೋಗಿಗಳ ಸಹಾಯಕ್ಕಾಗಿ ಸುಲಭವಾಗಿ ಕೈಗೆಟುಕುವ ರೀತಿಯಲ್ಲಿ ನಿರ್ಮಿಸಿದ ಅತ್ಯಂತ ಉಪಯುಕ್ತ ಸಲಕರಣೆ ಆಕ್ಸಿಜನ್ ಬಬಲ್ ಹೆಲ್ಮೆಟ್. ಈ ಸಮಯದಲ್ಲಿ ಕೋವಿಡ್ ವಿರುದ್ಧ ಸೆಣಸಾಡುವ ವಾರಿಯರ್ಸ್ ಮತ್ತು ರೋಗಿಗಳ ಸಹಾಯಕ್ಕಾಗಿ ಸುಲಭವಾಗಿ ಕೈಗೆಟುಕುವ ರೀತಿಯಲ್ಲಿ ನಿರ್ಮಿಸಿದ ಅತ್ಯಂತ ಉಪಯುಕ್ತ ಸಲಕರಣೆಯನ್ನು ಮಂಗಳೂರಿನ ವೈದ್ಯರು ಆವಿಷ್ಕಾರ ಮಾಡಿದ್ದಾರೆ. ಅದೇ ಆಕ್ಸಿಜನ್ ಬಬಲ್ ಹೆಲ್ಮೆಟ್. ಈಗಾಗಲೇ ಉಪಯೋಗಿಸುತ್ತಿರುವ ಆಕ್ಸಿಜನ್ ಮಾಸ್ಕ್ನ ಬದಲು ಈ ಆಕ್ಸಿಜನ್ ಹೆಲ್ಮೆಟ್ ಮಾಸ್ಕ್ ಅನ್ನು ಉಪಯೋಗಿಸಬಹುದು. ಮಾತ್ರವಲ್ಲ, ಈ ಉಪಕರಣ ಬಳಸಲು ಬಹಳ ಸುಲಭ, ಖರ್ಚು ಕಡಿಮೆ, ಉಪಯೋಗಿಸುವವರಿಗೆ ಇದು ಗೊಂದಲ ಇಲ್ಲ. ಇದನ್ನು ವೆಂಟಿಲೇಟರ್ ಬಳಸುವ ರೋಗಿಗಳಿಗೆ ಸುಲಭವಾಗಿ ಬಳಸಬಹುದು. ಕೋವಿಡ್-19 ಇರುವುದರಿಂದ ರೋಗ ಇನ್ನೊಬ್ಬರಿಗೆ ಹರಡದಂತೆ ಮತ್ತು ರೋಗಿಯಿಂದ ವೈದ್ಯರು ಸಿಬ್ಬಂದಿಗಳಿಗೆ ರೋಗಾಣುಗಳು ಹರಡದಂತೆ ತಡೆಯಲು ಈ ಮುಖಮುಚ್ಚುವ ಉಪಕರಣವನ್ನು ಮಂಗಳೂರಿನ ಮಂಗಳ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಗಣಪತಿ ಭಟ್ ಪಿ ಅವರು ಆವಿಷ್ಕಾರ ಮಾಡಿದ್ದಾರೆ. ಈ ಉಪಕರಣ ಆಕ್ಸಿಜನ್ ಬಬಲ್ ಆಕ್ಸಿಜನ್ ಮಾಸ್ಕ್ ಗಾಳಿಯಾಟದ ಪಾರದರ್ಶಕ ಆಗಿದ್ದು ಶ್ವಾಸಕೋಶವನ್ನು ಸುಲಭಗೊಳಿಸುತ್ತದೆ ಮತ್ತು ಮುಖಕವಚಕ್ಕಿಂತ ಉತ್ತಮ ಪರಿಣಾಮಕಾರಿಯಾಗಿದೆ. ಈ ಬಗ್ಗೆ ಆವಿಷ್ಕಾರ ಮಾಡಿದ ವೈದ್ಯರಾದ ಡಾಕ್ಟರ್ ಗಣಪತಿ ಪಿ ಮಾತನಾಡಿ, ಇದು ವಿದೇಶದಲ್ಲಿ ಬಳಕೆಯಾಗುತ್ತಿದ್ದು ಇದನ್ನು ಭಾರತಕ್ಕೆ ಪರಿಚಯಿಸುತ್ತಿದ್ದೇವೆ. ಇಸ್ರೇಲ್ ಸೇರಿದಂತೆ ಮುಂತಾದ ವಿದೇಶಗಳಲ್ಲಿ ವೈದ್ಯರು ಈ ಸಾಧನಗಳನ್ನು ಬಳಸುತ್ತಾರೆ. ಆಕ್ಸಿಜನ್ ಬಬಲ್ ಹೆಲ್ಮೆಟ್ ಇದು ಕೋವಿಡ್ ವೈರಾಣು ಹರಡದಂತೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದರು. ಆಕ್ಸಿಜನ್ ಬಬಲ್ ಹೆಲ್ಮೆಟ್ ಅಂತ ಹೇಳ್ತಾರೆ ಅಥವಾ ಆಕ್ಸಿಜನ್ ಬಬಲ್ ಮಾಸ್ಕ್ ಅಂತ ಹೇಳ್ತಾರೆ. ಇದು ಒಂದು ಪೇಷಂಟಿಗೆ ಐಸಿಯುಗೆ ಬಂದ ಮೇಲೆ ಅಥವಾ ವಾರ್ಡಲ್ಲಿ ವೆಂಟಿಲೇಟರ್ಗೆ ಹಾಕುವ ಸಂದರ್ಭಗಳಲ್ಲಿ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ವೆಂಟಿಲೇಟರ್ಗೆ ಕನೆಕ್ಷನ್ ಮಾಡುವ ಚಾನ್ಸಸ್ಗಳನ್ನು ಒಂದು 20-35% ಕಮ್ಮಿ ಮಾಡ್ತದೆ. ನಾವು ಪೇಷಂಟಿಗೆ ವೆಂಟಿಲೇಟರ್ ಕನೆಕ್ಟ್ ಮಾಡುವಾಗ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ, ನಾವು ಇನ್ವೇಸಿವ್ ಅಂತ ಹೇಳ್ತೇವೆ, ಅದನ್ನು ಟ್ಯೂಬ್ ಹಾಕಿ ವೆಂಟಿಲೇಟರ್ ಕನೆಕ್ಷನ್ ಮಾಡಿದರೆ ಮಾರ್ಟಾಲಿಟಿ ಅಂದರೆ ಡೆತ್ ರೇಟ್ ಹೈಯರ್ ಇರ್ತದೆ. ಅವರಿಗೆ ನಾವು ನಾನ್ ಇನ್ವೇಸಿವ್ ವೆಂಟಿಲೇಷನ್ ಮಾಡಿದಷ್ಟು ಕೂಡ ಪೇಷಂಟಿನ ಸರ್ವೈವಲ್ ರೇಟ್ ಬೆಟರ್ ಆಗ್ತದೆ. ಇದು USA ಅಲ್ಲಿ ಮತ್ತು ಇಟಲಿಯಲ್ಲಿ, ಇದು ಯುರೋಪಲ್ಲಿ ಎಕ್ಸ್ಟೆನ್ಸಿವ್ ಯೂಸ್ ಮಾಡಿದ್ದಾರೆ. ಅದನ್ನು ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿ, ಈಗ ಇಂಡಿಯಾಕ್ಕೆ ಇದನ್ನು ಹೊರಗಿನ ದೇಶಗಳಿಗೆ ತಡೆಯುವುದು ಅಸಾಧ್ಯ ಮಾತ್ರ, ಅದನ್ನು ಲೋಕಲಿ ಮಾಡಬೇಕಾದ ಒಂದೇ ನಮ್ಮ ದಾರಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇರುವ ಉಪಕರಣ ಮತ್ತು ಇಲ್ಲಿ ಅವೈಲೇಬಲ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಇದು ಆಕ್ಸಿಜನ್ ಬಬಲ್ ಹೆಲ್ಮೆಟ್ ಅನ್ನು ಮಾಡಿದ್ದೇನೆ. ಇದು ಬೇರೆ ಕಡೆ ಮಾಡಬೇಕಾಗ್ಬೋದು, ಬಿಕಾಸ್ ನಮಗೆ ಇದನ್ನು ಇಡೀ ಇಂಡಿಯಾಕ್ಕೆ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಕೋವಿಡ್-19 ಅಲ್ಲಿ ಇದು ನಮಗೆ ಐಸಿಯು ಒಳಗೆ, ಈಗ ಕೋವಿಡ್-19 ಪೇಷಂಟ್ಗಳಿಗೆ ಐಸಿಯು ಒಳಗೆ ಇಂಟ್ಯೂಬೇಟ್ ಮಾಡಿ ವೆಂಟಿಲೇಟ್ ಹಾಕಬೇಕಾದ್ರೆ ಕ್ವಾಲಿಫೈಡ್ ಅನಸ್ತೀಸಿಯಾಲಜಿಸ್ಟ್ ಇಲ್ಲ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಸ್ಪೆಷಲಿಸ್ಟ್ ಬೇಕೇ ಬೇಕು. ಇದನ್ನು ಬಬಲ್ ಹೆಲ್ಮೆಟ್ ಯೂಸ್ ಮಾಡಬೇಕಾದ್ರೆ ಅನಸ್ತೀಸಿಯಾಲಜಿ ಬೇಕಲ್ಲ, ನೀವು ನೋಡಿದಿರಿ, ಅದು ಬಹಳ ಸುಲಭವಾಗಿ ಪೇಷಂಟಿನ ತಲೆ ಮೂಲಕ ಅದನ್ನು ಇನ್ಸರ್ಟ್ ಮಾಡಿ ವೆಂಟಿಲೇಟರ್ಗೆ ಕನೆಕ್ಟ್ ಮಾಡಬಹುದು. ಪ್ರೋಸೆಸ್ ಇಸ್ ವೆರಿ ಈಸಿ. ಸೊ ಪೇಷಂಟಿನ ಸರ್ವೈವಲ್ ರೇಟ್ ಬೆಟರ್ ಆಗ್ತದೆ, ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಅನಸ್ತೀಸಿಯಾಲಜಿಸ್ಟ್ ಮತ್ತೆ ಬೇರೆ ಸ್ಟಾಫಿಗೆ ಐಸಿಯು ಒಳಗೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗ್ತದೆ, ಇದನ್ನು ನಾವು ಸ್ಕ್ಯಾನಿಂಗ್ ಮಾಡ್ಬೋದು. ಮತ್ತೆ ಐಸಿಯು ಒಳಗೆ ಬೇರೆ ಪೇಷಂಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಇದನ್ನು ಐಸಿಯು ಯೂಸ್ ಮಾಡ್ಬೋದು, ವಾರ್ಡಲ್ಲಿ ಯೂಸ್ ಮಾಡ್ಬೋದು. ಫುಲ್ ಐಸಿಯು ಸೆಟಪ್ ಬೇಕಂತ ಇಲ್ಲ. ಒಂದು ಆಕ್ಸಿಜನ್, ಒಂದು ವೆಂಟಿಲೇಟರ್ ಅಥವಾ ಒಂದು ಆಕ್ಸಿಜನ್ ಔಟ್ಲೆಟ್ ಇದ್ದರೆ ನಮಗೆ ಇದನ್ನು ಯೂಸ್ ಮಾಡ್ಬೋದು.